ಭಜನೆಯ ಹೆಣ್ಣು ಮಕ್ಕಳ ಬಗ್ಗೆ ಕೀಳುಮಟ್ಟದ ಅವಹೇಳನಕಾರಿ ಹೇಳಿಕೆ ನೀಡಿರುವ ಅರಣ್ಯಾಧಿಕಾರಿ ಸಂಜೀವ ಕಾಣಿಯೂರು ಮತ್ತು ಭಜನೆಯ ವಿರುದ್ಧ ಮಾತನಾಡುವ ದುಷ್ಟ ಶಕ್ತಿಗಳನ್ನು ಖಂಡಿಸಿ ಭಜನಾ ಪರಿಷತ್ತು ಮೂಡುಬಿದ್ರೆ ತಾಲೂಕು ಇದರ ವತಿಯಿಂದ ಮತ್ತು ಜಿಲ್ಲೆಯ ವಿವಿಧ ಕುಣಿತ ಭಜನಾ ತಂಡಗಳಿಂದ ಮೂಡುಬಿದ್ರೆಯಲ್ಲಿ ಭಾನುವಾರ ಸಂಜೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹಿಂಜಾವೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ದಿಕ್ಸೂಚಿ ಭಾಷಣ ಮಾಡಿದರು. ಭಜನಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಸುವರ್ಣ, ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಹ ಸಂಯೋಜಕರಾದಂಥ ಸಮಿತ್ ರಾಜ್ ಧರೆಗುಡ್ಡೆ, ವಿಶ್ವ ಹಿಂದೂ ಪರಿಷತ್ ಕಾರ್ಯಾಧ್ಯಕ್ಷ ಶ್ಯಾಮ್ ಹೆಗ್ಡೆ ಮತ್ತಿತರರ ಪ್ರಮುಖರು ಉಪಸ್ಥಿತರಿದ್ದರು. ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ಶ್ರೀಕಾಂತ್ ಶೆಟ್ಟರ ಮಿತ್ರ ವೇದಿಕೆಗೆ ಪ್ರೀತಿಪೂರ್ವಕವಾದ ಶ್ರೀಯುತ ಸಮಿತ್ ರಾಜ್ ಧರೆಗುಡ್ಡೆ. ರಸ್ತೆಗಳಿರೋದು ಭಜನೆ ಮಾಡೋದಕ್ಕಲ್ಲ ಅಂತ ಹೇಳ್ತಾರೆ. ರಸ್ತೆಲು ಭಜನೆ ಮಲ್ ಪರಿಪುನ ತುಂಬುವನ್ ಬುಳಿಯಲ್ ಬಗರಾಯ ರಸ್ತೆ ಜತ್ತಿಗಿರೆ ಪಿರಡ್ ರೈಪುನ ಅಂದಕ್ಕೆ ನೋಡಿದೆ ಬಂದಾಗ ಅದು ಜತ್ತಿಗಿರಡ್ ವಿಡಿಯೋ ಮತ್ತೊಂದು ರಸ್ತೆ ಅಥವಾ ಈ ಪ್ರತಿಭೆನೆ ಮತ್ತೆ ಅವಕಾಶ ಕೊಡಲ್ಲ ಪೋಡಿ ಹಾಕು ಎಂಟೆಂಚಿನ ಪ್ರತಿಭೆಲು ಮತ್ತೆ ಉಳ್ಳೈತೆ ಸಂಜೀವ ಕಾಣಿಯೂರು ಬೈಯಡೊಂದು ಗಡಂಗೆ ಬೋದು ರನ್ನಿಂಗ್ ಇರಾಕೆ ಅಲ್ಪನೆ ಬಾರ್ದು ಅಲ್ಪನೆ ಇಲ್ಲ ಬಾಪು ನಚ್ಚಿದ ರನ್ನಿಂಗ್ ಇರಾಕೆ ಅಂಚಿತ ನಗರ ಮಾತ ಇಲ್ಲಿ ಪಾತ್ರದ ಆಯ್ಕೆ ನನ್ನ ಮೂಲಕ ಸರ್ಕಾರ ಅಂಚಿತ ಬೈದು ನಿಮ್ದು ತುಂಬ ಧೈರ್ಯತೆಜಿ ಇನ್ನು ರಾಜ್ಯದಲ್ಲಿ ಸರ್ಕಾರ ಬೈದರು ಹಿಂದುಲ್ನ ಭಾವನೆಗೆ ಏತೇ ಧಕ್ಕೆ ಮಲ್ಪಲೆ ದಾಲಾಪಜಿ ಮನ್ಪುನ ಒಂದು ಆತ್ಮವಿಶ್ವಾಸಗಳ ಉಂಟು. ಹಿಂದುಲ್ನ ಬಗ್ಗೆ ಬಾಯಿ ಬತ್ತನ ಬರಲೆ, ಹಿಂದುಲ್ನ ಬಗ್ಗೆ ಬಾಯಿ ಬತ್ತನ ಪಾತಿರಲೆ, ಭಜನೆಗೆ ನೆರಲೆ, ದೇವರಿಗೆ ನೆರಲೆ, ಶಾಲದ ಮೈದಾನದಲ್ಲಿ ಮುರಣಿ ಮುಟ್ಟ ಹೊಂದಿತ್ತು ನೆಂಚಿದ್ನ ಹಿಂದೂ ಸಮಾಜ ಕಾರ್ಯಕ್ರಮಗಳು ಶಾರದೋತ್ಸವ ನಿಂತಾಯಿರು, ಗಣೇಶೋತ್ಸವಕ್ಕೆ ಅವಕಾಶ ಕೊರಬಲ್ಲಿಂದ ಸಾಲಲೆಗೆ ಸರ್ಕ್ಯುಲರ್ ಜಾರಿ ಮಾಡ್ತಾರೆ. ಅಂಚಿತ್ತಿನ ಹಿಂದುಲ್ಲ ಮಿತ್ತು ಏತು ಮಾತ ದಮನ ದಬ್ಬಾಳಿಕೆ ಮಲ್ಪರ ಸಾಧ್ಯ ಉಂಡ ಪ್ರತಿ ಒಂಜಲ ಇಲ್ಲಿ ನಡೀತುಂಟು. ಈಗ ಈ ಶೋಭಾಯಾತ್ರೆಯಲ್ಲಿ ಇಂಥ ನೀವು ಭಜನೆಯನ್ನು ಮಾಡುವುದರಿಂದ ಎಷ್ಟು ಬದಲಾವಣೆ ಆಗಿದೆ. ಈ DJ ಎಲ್ಲ ಆಗ್ತಾ ಇದ್ರೆ ಈ ಡ್ರಿಂಕ್ಸ್ ಮಾಡಿ ಅಲ್ಲಿ ಜಗಳಗಳಾಗ್ತಾ ಇತ್ತು. ಈಗ ಅದು ಆಗ್ತಾ ಇಲ್ಲ. ಒಂದು ಶಿಸ್ತುಬದ್ಧವಾಗಿ ಈ ಒಂದು ಮೆರವಣಿಗೆ ಶೋಭಾಯಾತ್ರೆ ನಡೀತಾ ಇದೆ ಅನ್ನುವ ರೀತಿ ನಮಗೆ ಪೊಲೀಸ್ನವರೇ ಹೇಳಿದ್ದಾರೆ. ಈ ರೀತಿಯಾಗಿ ತುಂಬ ಬದಲಾವಣೆಗಳು ಆಗ್ತಾ ಇರುವಾಗ ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡೋದು ತುಂಬ ತಪ್ಪು. ಅದು ಕೂಡ ಇವರು ಎಲ್ಲ ಇದಕ್ಕೆ ಇದು ಮಾಡಿ ಈಗ ಭಜನೆಗೆ ಬಂದಿದ್ದಾರೆ. ಭಜನೆಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ನಾನು ಭಜನೆ ಕ್ಷೇತ್ರ ಬಂದಿದ್ದಾಯಿ ಬೊಕ್ಕ ಇಂಗೆ ಧೈರ್ಯ ಬೈದಿನಿ, ಇಂಗೆ ಛಲ ಬೈದಿನಿ, ನಾನು ದಾಲ ಸಾಧಿಸೋಡು ಪನ್ಪು ನಂಗೆ ಒಂದು ಛಲ ಬೈದಿನಿ. ಈ ಸ್ಪೋರ್ಟ್ಸ್ ಆದಿಪ್ಪಡು ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ ಆದಿಪ್ಪಡು ಇಂಗೆ ದಾಲ ಸಾಧಿಸೋಡು ಏನನ್ನು ನಾನು ಐತಿ ತೊಡಗಿಸಿಕೊಂಡವರು ಪನ್ ನಂಗೆ ಮಸ್ತ್ ಖುಷಿ ಆಯ್ದು. ಓಕೆ ನಾನು ದಾಲ ಸಾಧಿಸೋಡು ಪನ್ಪುನೆ ನಂಗೆ ಮಸ್ತ್ ಇಂಗೆ ದಾಲ ಛಲ ಬೈದಿನಿ. ನಾನು ಪಂಡ್ರೆ ಖುಷಿ ಪಡೋನ್ಮೆ ಇಂಗೆ ಈ ಭಜನೆ ಮಸ್ತ್ ಲಾಭ ತಿಕ್ಕದಿಡು. ಅಂಚನೆ ಓಣಲ್ಲ ಭಜನೆ ಪ್ರೋಗ್ರಾಮ್ ಇಪ್ಪುನಾಗ ಅದು ಮೆರವಣಿಗೆ ಇಪ್ಪುಂಡ ಈ ನಮ್ಮನ ಭಜನಾ ಮಂಡಳಿದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಮ್ಮನ ಗುರುಗಳು ಕೂಡ ನಮ್ಮನೊಟ್ಟಿಗೆ ಈತದು ಪ್ರೋಗ್ರಾಮ್ ಆನೆ ಮುಟ ನಮ್ಮನೊಟ್ಟಿಗೆ ಈತದು ಪ್ರೋಗ್ರಾಮ್ ಫಸ್ಟ್ ಲಾಸ್ಟ್ ಮುಟ ನಮ್ಮನೊಟ್ಟಿಗೆ ಈತದು ನಮ್ಮನ್ನು ಇಲ್ಲ ಕಂಡು ಮುಟ್ಟ ಬಿಡ್ತೇರು. ಸೊ ಅಂಚೆ ಇಪ್ಪುನಾಗ ಮಸ್ತ್ ಖುಷಿ ಆಪುಡು ನಲ್ಲಾದು ಈ ಭಜನೆ ಕ್ಷೇತ್ರ ಯಾ ಮುಂದುವರಿಡು ಪನ್ಪುನ ಹಿಂಗೆ ಆಸೆಲಿ ಉಂಡು ಯಾನ್ ದಾನ ಸಾಧಿಸೋಡು ಮನ್ಪುನ ಪನ್ಪುನ ಛಲಲ ಬೈದು.